ಮಂಗಳೂರಿನ ಪದುವಾ ಹೈಸ್ಕೂಲ್ ಸಮೀಪದಲ್ಲಿರುವ ಶ್ರೀ ವೇದಂ ಆಯುರ್ವೇದ ಆಸ್ಪತ್ರೆಯ ವತಿಯಿಂದ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಪ್ರಯುಕ್ತ ಆಯುರ್ವೇದ ತಪಾಸಣೆ ಹಾಗೂ ಸಲಹಾ ಕಾರ್ಯಕ್ರಮವು 2 ದಿನಗಳ ಕಾಲ ನಡೆಯಲಿದ್ದು ಇಂದು ಉದ್ಘಾಟನೆ ನಡೆಯಿತು. ನಗರದ ಪದುವಾ ಹೈಸ್ಕೂಲ್ ಸಮೀಪದಲ್ಲಿರುವ ಶ್ರೀ ವೇದಂ ಆಯುರ್ವೇದ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಡಾಕ್ಟರ್ ಆಶಾ ಜ್ಯೋತಿ ರೈ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಶೀತ, ಜ್ವರ, ತಲೆನೋವಿನಂತಹ ಕಾಯಿಲೆಗಳಿಗೆ ಮನೆಯಲ್ಲೇ ತಯಾರಿಸಿದ ಔಷಧವನ್ನು ಉಪಯೋಗಿಸಬಹುದು ಎಂದ ಅವರು ಆಯುರ್ವೇದ ಔಷಧದಲ್ಲಿ ಪಂಚೇಂದ್ರಿಯಗಳ ಸಮಸ್ಯೆಯನ್ನು ಬಗೆಹರಿಸಬಹುದು ಎಂದು ಹೇಳಿದರು. ಆಯುರ್ವೇದ ದಿನಾಚರಣೆ ಅಂತ ಹೇಳಿ ದೀಪಾವಳಿಯ ನರಕ ಚತುರ್ದಶಿಯ ಮುಂಚಿನ ದಿವಸವನ್ನು ಯಾವುದು ನಾವು ಧನ್ವಂತರಿ ಜಯಂತಿ ಅಥವಾ ಧಾಂತೇರಸ್ ಅಂತ ಕರಿತೇವೆ, ಅದು ಆಯುರ್ವೇದ ದಿನಾಚರಣೆ ಅಂತ. ಹಾಗಾಗಿ ಬೇರೆ ಕ್ಯಾಲೆಂಡರ್ನಲ್ಲಿ ಬರುವ ಹಾಗೆ ಇಂತಿಷ್ಟೇ ದಿನ ಇದೇ ದಿನ ನಮಗೆ ಆಯುರ್ವೇದ ದಿನ ಬರ್ತದೆ ಅಂತಲ್ಲ, ವರ್ಷವೂ ದೀಪಾವಳಿ ಹೇಗೆ ಚೇಂಜ್ ಆಗ್ತದೆ ಅದೇ ರೀತಿಯಲ್ಲಿ ಆಯುರ್ವೇದ ದಿನವೂ ಚೇಂಜ್ ಆಗ್ತದೆ. ಅದು ನಿಮ್ಮ ಅರಿವಿಗಾಗಿ ಹೇಳ್ತಾ ಇದ್ದೇನೆ, ದೀಪಾವಳಿಯ ಮುಂಚಿನ ದಿನ. ಹಾಗೆ ಆಯುರ್ವೇದ ಅಂತ ಹೇಳುವಾಗ ಎಷ್ಟೋ ಸರ್ತಿ ಬೇಸರ ಆಗ್ತದೆ, ಆಯುರ್ವೇದದ ವಿಷಯ ನಾವು ಅವೇರ್ನೆಸ್ ಕೊಡಬೇಕಾದಂತಹ ಸ್ಥಿತಿಗತಿ ಬಂತಲ್ಲ ಈ ಭಾರತ ಭೂಮಿಯಲ್ಲಿ ಅಂತ. ವಿಶಿಷ್ಟವಾದಂತಹ ದೇಶದಲ್ಲಿ ಹುಟ್ಟಿದ್ದೇವೆ ಹೇಳೋದು ನಮ್ಮ ಒಂದು ಹೆಮ್ಮೆಯ ವಿಚಾರ. ಅನಂತರ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಅವರು ಮಾತನಾಡಿ ಆಯುರ್ವೇದದಲ್ಲಿ ಹಲವಾರು ರೋಗಗಳಿಗೆ ಪರಿಹಾರ ಇದೆ ಎಂದು ಹೇಳಿದ್ರು. ನಾವು ತಿನ್ನುವ ಆಹಾರ ಕಲುಷಿತವಾಗಿದೆ, ಉಸಿರಾಡುವ ಗಾಳಿ ಕಲುಷಿತವಾಗಿದೆ, ಕುಡಿಯುವ ನೀರು ಸಹ ಕಲುಷಿತವಾಗಿದೆ. ಶುದ್ಧವಾದ ಯಾವುದೂ ನಮಗೆ ಸಿಗುವುದಿಲ್ಲ. ನಾವು ತಿನ್ನುವ ಆಹಾರವನ್ನು ನಾವು ಚೂಸಿಯಾಗಿ ಮಾಡಿದರೆ ಖಂಡಿತವಾಗಿ ಎಲ್ಲ ರೋಗವನ್ನು ತಡೆಗಟ್ಟಬಹುದು, ಯಾವುದೇ ವೈದ್ಯರ ಅವಶ್ಯಕತೆ ಇರುವುದಿಲ್ಲ. ಆದರೆ ಆಯುರ್ವೇದ, ನಾನು ಅಲೋಪತಿ ಪ್ರಾಕ್ಟೀಸ್ ಮಾಡುವವನು, ಇವರು ಆಯುರ್ವೇದ ಪ್ರಾಕ್ಟೀಸ್ ಮಾಡುವವರು. ಆಯುರ್ವೇದದಲ್ಲೂ ಸಹ ಹಲವಾರು ಕ್ರೋನಿಕ್ ಡಿಸೀಸ್ಗಳಿಗೆ, ರುಮೆಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೀಗೆ ಹಲವಾರು ಕ್ರೋನಿಕ್ ಡಿಸೀಸ್ಗಳಿಗೆ ಖಂಡಿತವಾಗಿ ಸಹ ಒಂದು ಪರಿಹಾರ ಆಯುರ್ವೇದದಲ್ಲಿ ಇದೆ ಅಂತ ನಾನು ಕಂಡುಕೊಂಡಿದ್ದೇನೆ. ಬಹಳಷ್ಟು ರೋಗಿಗಳನ್ನು ನಾನು ಕಳಿಸಿದ್ದೇನೆ, ಅವರು ನಗುನಂತೆ ಇಲ್ಲಿಂದ ಹೊರಗೆ ಹೋಗುವುದನ್ನು ನಾನು ಕಂಡಿದ್ದೇನೆ. ಸೊ ಆಯುರ್ವೇದ ಅನ್ನೋದು ನಮ್ಮ ಜೀವನದ ಪುರಾತನವಾದಂಥ ಸಿಸ್ಟಮ್, ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಬಹುಶಃ ಹೆಚ್ಚಿನ ಎಲ್ಲ ರೋಗಗಳನ್ನು ತಡೆಗಟ್ಟಬಹುದು, ಬಂದಂತಹ ಕ್ರೋನಿಕ್ ಡಿಸೀಸ್ಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಇದೇ ವೇಳೆ ಶ್ರೀ ವೇದಂ ಆಯುರ್ವೇದ ಆಸ್ಪತ್ರೆಯ ಮುಖ್ಯಸ್ಥ ಮತ್ತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರು ಮಾತನಾಡಿ ಶಿಬಿರದ ಬಗ್ಗೆ ಮಾಹಿತಿ ನೀಡಿದ್ರು. ಶುಗರ್ ಚೆಕಪ್ ನಿಮಗೆ ಉಚಿತವಾಗಿ ಸಿಗ್ತದೆ. ಅದೇ ರೀತಿ ನನ್ನ ಪ್ರಕಾರ 30% ರಕ್ತ ಪರೀಕ್ಷೆಯಲ್ಲಿ ಕೂಡ 30% ಉಚಿತವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ಇನ್ನಷ್ಟು ಬರಲಿಕ್ಕೆ ಹೇಳಿ. ನವೆಂಬರ್ 1 ಮತ್ತು 2ರಂದು ಶ್ರೀ ವೇದಂ ಆಯುರ್ವೇದ ಆಸ್ಪತ್ರೆಯಲ್ಲೇ ತಜ್ಞ ವೈದ್ಯರಿಂದ ನಾಡಿ ಪರೀಕ್ಷೆ, ಆಹಾರ ಹಾಗೂ ಪೋಷಕಾಂಶಗಳ ಕುರಿತಾದ ಮಾಹಿತಿ, ರಕ್ತಚಾಪ ಪರೀಕ್ಷೆ, ಸಕ್ಕರೆ ಕಾಯಿಲೆ, ಸಂಧಿವಾತ, ಬೆನ್ನು ನೋವು ಹಾಗೂ ಕುತ್ತಿಗೆ ನೋವು ಅಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 7 ದಿನದ ವಿಶೇಷ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿದೆ. ಈ ಸಂದರ್ಭ ವೈದ್ಯರಾದ ಡಾಕ್ಟರ್ ಸಹನಾ ರೈ, ತುಳುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.